ಮಂಗಳೂರಿನ ಯುವ ವಕೀಲ ಕುಲದೀಪ್ ಶೆಟ್ಟಿಯವರ ಮೇಲೆ ಹಲ್ಲೆ ದೌರ್ಜನ್ಯ ನಡೆಸಿದ ಪುಂಜಲ್ಕಟ್ಟೆ ಠಾಣಾಧಿಕಾರಿ ಮತ್ತು ಇತರ ಪೊಲೀಸರನ್ನು ಅಮಾನತು ಮಾಡಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪುತ್ತೂರು ವಕೀಲರ ಸಂಘದಿಂದ ಇಂದು ಪುತ್ತೂರು ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಯಿತು. ವಕೀಲರ ಸಂಘದ ಅಧ್ಯಕ್ಷ ಮನೋಹರ್ ಕೆವಿ ಮಾತನಾಡಿ, ಏಕಾಏಕಿ ಮನೆಗೆ ಆಗಮಿಸಿದ ಪೊಲೀಸರು ವಕೀಲ ಕುಲದೀಪಿಗೆ ಹಲ್ಲೆ ನಡೆಸಿ ಶಿಷ್ಟಾಚಾರ ತೋರದೆ ಅವರ ತಂದೆ ತಾಯಿಗೂ ಹಲ್ಲೆ ನಡೆಸಿ ಉಟ್ಟ ಬಟ್ಟೆಯಲ್ಲೇ ಕುಲದೀಪ್ ಶೆಟ್ಟಿಯವರನ್ನು ಠಾಣೆಗೆ ಕರೆತಂದು ಹಲ್ಲೆ ನಡೆಸಿದ್ದಾರೆ. ಪೊಲೀಸರ ಈ ವರ್ತನೆಯನ್ನು ಪುತ್ತೂರು ವಕೀಲರ ಸಂಘ ಖಂಡಿಸುತ್ತದೆ ಎಂದರು. ಸರ್ಕಾರವನ್ನು ಒತ್ತಾಯಿಸುತ್ತಾ ನಾವು ಅಷ್ಟೇ ಮೂಲಕ ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮದು ಪ್ರಾರಂಭ ಮಾತ್ರ. ಇದು ಕೈಗೊಳ್ಳದಿದ್ದರೆ ನಾವು ಉಗ್ರ ಹೋರಾಟವನ್ನು ಕೂಡ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳುವುದನ್ನು ತಿಳಿಸುತ್ತಾ ಈ ಮನವಿಯನ್ನು ಸಹಾಯಕ ಕಮಿಷನರ್ ಪರವಾಗಿ ಅವರ ಮ್ಯಾನೇಜರ್ ಅವರಿಗೆ ನಾವು ನೀಡ್ತಾ ಇದ್ದೇವೆ. ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಕುಂಬ್ರ ದುರ್ಗಾ ಪ್ರಸಾದ್ ರೈ ದೇವಾನಂದ ಮಾತನಾಡಿದರು. ಇದು ವಕೀಲರಿಗೆ ಮಾತ್ರ ಅಲ್ಲ, ಯಾರನ್ನು ಪೊಲೀಸರು ಪೂರ್ವ ಒಂದು ರೀತಿಯ ಇದಿಲ್ಲದೆ ರಾತ್ರೋರಾತ್ರಿ ಹೋಗಿ ಅವರ ಉಟ್ಟ ಬಟ್ಟೆಯಲ್ಲಿ ಅವರನ್ನು ಎದುರು ಮಾಡುವಂತಹ ಕಾನೂನು ಈ ದೇಶದಲ್ಲಿ ಇಲ್ಲ. ಅಲ್ಲೇ ಮಾಡುವುದಿಲ್ಲ. ನಮಗೆ ಏನು ಕಾನೂನು ಸಂವಿಧಾನದ ಮೂಲಕ ಕೊಟ್ಟಿದ್ದಾರ ಅದನ್ನು ಉಲ್ಲಂಘಿಸಿ ಪೊಲೀಸರು ಮಾಡುವುದಾಗಿರುವಂಥದ್ದು ಇದು ವಕೀಲರಿಗೆ ಮಾತ್ರ ಅಲ್ಲ, ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ ಪೊಲೀಸರಿಂದ ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು. ಈಗ ನಾವು ನೋಡುವಂಥದ್ದು ಒಂದು ಕಂಪ್ಲೇಂಟ್ ಬರ್ತದೆ, ಒಂದು ಸಿವಿಲ್ ಸೂಟ್ನ ಬಗ್ಗೆ ವ್ಯಾಜ್ಯಕ್ಕೆ ವಕೀಲರು ಬರ್ತಾರೆ, ಪೊಲೀಸರು ಬೇಕಾಗ್ತದೆ. ಆದ್ರೆ ಅದರ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೊಳ್ಳುವಂಥದ್ದು ಅದು ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಪೊಲೀಸರಿಗೆ ಎಲ್ಲ ವಿಚಾರ ಗೊತ್ತುಂಟು. ಯಾರೋ ರಾಜಕಾರಣಿಗಳು ನಮ್ಮ ಮೇಲೆ ಒಂದು ರೀತಿಯ ಒತ್ತಡ ತಂದು ಅಂತ ಹೇಳಿ ನಮಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತದೆ ಅನ್ನೋ ಒಂದು ಹೆದರಿಕೆಯಿಂದ ರಾಜಕಾರಣಿಗಳು ಹೇಳಿದ್ರೆ ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ವಕೀಲರನ್ನ ಅಮಾನುಷವಾಗಿ ಅವರ ವೃದ್ಧ ತಂದೆ ತಾಯಿಗಳಿರುವಂತಹ ಮನೆಯಲ್ಲಿ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ ಅಂತ ಇದ್ರೆ ಒಬ್ಬ ಜನಸಾಮಾನ್ಯರನ್ನು ಯಾವ ರೀತಿ ನಡೆಸಬಹುದು ಅಂತ ಯೋಚನೆ ಮಾಡ್ಬೇಕು. ನಾವು ಒಬ್ಬ ಆರೋಪಿಗೆ ಹಲ್ಲೆ ಮಾಡಬೇಕು ಅಂತ ಯಾವ ಕಾನೂನಲ್ಲಿ ಇವರಿಗಿದೆ? ಒಬ್ಬ ಆರೋಪಿಯನ್ನ ಉಟ್ಟ ಬಟ್ಟೆಯಲ್ಲಿ ಕೊಂಡೋಗಬೇಕು ಅಂತ ಯಾವ ಕಾನೂನಲ್ಲಿದೆ? ಈಗ ಒಂದು ರೀತಿಯಲ್ಲಿ ಗಲಭೆ ಆಗ್ತಾ ಇದ್ರೆ ಸರಿ, ಒಂದು ಮನೆಯಲ್ಲಿ ಅವರು ರೆಸ್ಟ್ ತಗೊಳ್ಳುವಂತ ವಿಶ್ರಾಂತಿ ಪಡೆಯುವಂತ ಸಮಯದಲ್ಲಿ ರಾತ್ರೋರಾತ್ರಿ ವೃದ್ಧ ತಂದೆ ತಾಯಿ ಅವರ ಮನೆಯವರು ಇರುವ ಸಂದರ್ಭದಲ್ಲಿ ಅವರಿಗೆ ಯಾರಿಗೂ ಕೂಡ ಒಂದು ರೀತಿಯ ವಿಚಾರವನ್ನು ಹೇಳದೆ ಒಬ್ಬ ಪೊಲೀಸು ಕರ್ಕೊಂಡು ಹೋಗ್ತಾನೆ ಅಂತ ಇದ್ರೆ ಈ ದೇಶದಲ್ಲಿ ಕಾನೂನು ಎಲ್ಲಿದೆ? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ನಾವು. ಆ ಒಂದು ಪೊಲೀಸರ ವಿರುದ್ಧ ಸರಿಯಾದ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು ಮತ್ತು ಅದಕ್ಕೆ ಒತ್ತಡ ಹಾಕುವುದಲ್ಲ. ಹಾಗಾದ್ರೆ ಕೇಸ್ ಕೊಟ್ಟವರು ಎಲ್ಲರೂ ಪ್ರಜೆಗಳಲ್ವಾ? ವಕೀಲರ ಮೇಲೆ ಈ ರೀತಿ ಆದ್ರೆ ಒಬ್ಬ ಸಾಮಾನ್ಯ ಪ್ರಜೆಯನ್ನ ಯಾವ ರೀತಿ ನಡೆಸಿಕೊಳ್ತಾರೆ? ಇದು ಪುಂಡರಾಜ್ಯ ಅಲ್ವಲ್ಲ. ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿನ್ಮಯ್ ರೈ, ಉಪಾಧ್ಯಕ್ಷ ಕೃಷ್ಣಪ್ಪ ಗೌಡ ಕಕ್ವೆ, ಜೊತೆ ಕಾರ್ಯದರ್ಶಿ ಸೀಮಾ ನಾಗರಾಜ್, ಖಜಾಂಜಿ ಶ್ಯಾಮ್ ಪ್ರಸಾದ್ ಕೈಲಾರ ಸಹಿತ ವಕೀಲರ ಸಂಘದ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಘಟನೆಯ ಕುರಿತು ಪಾರದರ್ಶಕ ತನಿಖೆ ನಡೆಸಿ ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಹಾಯಕ ಕಮಿಷನರ್ ಕಚೇರಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.